ಈಗಾಗಲೇ ಸರ್ಕಾರದ ಕೋವಿಡ್ ನಿಯಮಾವಳಿಯಿಂದಾಗಿ ಉದ್ಯಮ ಕ್ಷೇತ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಪ್ರಸ್ತುತ ಹೇರಲಾಗಿರುವ ನೈಟ್ ಕರ್ಫ್ಯೂ ಹಾಗೂ ವೀಕೆಂಡ್ ಕರ್ಫ್ಯೂವನ್ನು ರದ್ದುಗೊಳಿಸುವಂತೆ ಪುತ್ತೂರು ಸೇರಿದಂತೆ ನೆಲ್ಯಾಡಿ, ಕಡಬ, ಕುಂಬ್ರಾ, ಕೆಯೂರು, ತೆಂಗಳಾಡಿ ಹಾಗೂ ಈಶ್ವರಮಂಗಲ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಮಾಡುವ ಮೂಲಕ ಒತ್ತಾಯಿಸಲಾಗುವುದು ಎಂದು ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಜಾನ್ ಕೊಟ್ಟಿನಾ ತಿಳಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಈಗಾಗಲೇ ವೀಕೆಂಡ್ ಹಾಗೂ ನೈಟ್ ಕರ್ಫ್ಯೂನಿಂದಾಗಿ ವ್ಯವಹಾರ 75% ಕುಂಠಿತಗೊಂಡಿದ್ದರ ಪರಿಣಾಮ ವಿವಿಧ ಅಂಗಡಿ ಮಳಿಗೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಸಂಬಳ ಕೊಡಲು, ಕಟ್ಟಡ ಬಾಡಿಗೆ ನೀಡಲು, ಸಾಲ ತೀರಿಸಲು ಒತ್ತಾಟ ನಡೆಸುವಂತಾಗಿದೆ. ಇದೇ ರೀತಿ ಮುಂದುವರಿದಲ್ಲಿ ಉದ್ಯಮಿಗಳು ಮಾನಸಿಕ ಆಘಾತಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡುವ ಪರಿಸ್ಥಿತಿ ಉಂಟಾಗಲಿದೆ. ಈ ನಿಟ್ಟಿನಲ್ಲಿ ವೀಕೆಂಡ್ ಕರ್ಫ್ಯೂ ಸಂದರ್ಭ ಎಲ್ಲ ಮಳಿಗೆಗಳಿಗೂ ವ್ಯವಹಾರಕ್ಕೆ ಅವಕಾಶ ನೀಡಬೇಕು ಎಂದು ತಿಳಿಸಿದರು. ವೀಕೆಂಡ್ ಕರ್ಫ್ಯೂಗಳಲ್ಲಿ ದಿನಸಿ ಅಂಗಡಿ, ಹಾಲಿನ ಅಂಗಡಿ ಹಾಗೂ ಬ್ಯಾಂಕ್ಗಳು ವ್ಯವಹಾರ ನಡೆಸುವ ರೀತಿಯಲ್ಲಿ ಪ್ರಜ್ಞಾವಂತರಾದ ಜವಾಬ್ದಾರಿಯುತ ವರ್ತಕ ಬಾಂಧವರೆಲ್ಲ ಕೊರೋನಾ ನಿಯಮವನ್ನು ಪಾಲಿಸಿ ವ್ಯವಹಾರ ಉದ್ಯಮವನ್ನು ನಡೆಸುತ್ತಿದ್ದಾರೆ. ವೀಕೆಂಡ್ ಕರ್ಫ್ಯೂಗಳ ದಿನದಲ್ಲಿ ಇದೇ ರೀತಿಯಲ್ಲಿ ವ್ಯವಹಾರ ಉದ್ಯಮ ನಡೆಸಲು ಅವಕಾಶ ನೀಡಬೇಕೆಂಬುದು ನಮ್ಮ ವಿನಂತಿ. ಕೋವಿಡ್-19 ಮಹಾಮಾರಿಯಿಂದಾಗಿ ಕಳೆದ 2 ವರ್ಷಗಳಿಂದ ಉದ್ಯಮ ಕ್ಷೇತ್ರ ಬಹಳಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಜರ್ಜರಿತವಾಗಿದೆ. ಲಾಕ್ಡೌನ್ ಹಾಗೂ ವೀಕೆಂಡ್ ಕರ್ಫ್ಯೂ ಹಾಗೂ ನೈಟ್ ಕರ್ಫ್ಯೂನಿಂದಾಗಿ ಪೇಟೆಯಲ್ಲಿ ವ್ಯವಹಾರ 75%ಗಿಂತಲೂ ಕುಂಠಿತವಾಗಿದೆ. ಇದರಿಂದಾಗಿ ಸಿಬ್ಬಂದಿ ವರ್ಗದವರಿಗೆ ಸಂಬಳ ಕೊಡಲು, ಕಟ್ಟಡದ ಬಾಡಿಗೆ ಕೊಡಲು ಅಲ್ಲದೆ ಉದ್ಯಮಕ್ಕಾಗಿ ಮಾಡಿರುವ ಸಾಲಗಳನ್ನು ತೀರಿಸಲು ಉದ್ಯಮಗಳು ಒದ್ದಾಡ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿದಲ್ಲಿ ಉದ್ಯಮಗಳು ಮಾನಸಿಕ ಆಘಾತಕ್ಕೆ ಈಡಾಗಿ ಆತ್ಮಹತ್ಯೆಗೆ ಶರಣಾಗುವ ಪರಿಸ್ಥಿತಿಗಳು ಇದೆ. ತಜ್ಞರ ಪ್ರಕಾರ ಈ ಮಹಾಮಾರಿಯು ನಿರ್ಮೂಲನವಾಗಬೇಕಾದರೆ ಇನ್ನೂ ಕೆಲವು ವರ್ಷಗಳ ಕಾಲ ತಗಲಬಹುದೆಂದು ಅಂದಾಜು ಆಗಿದೆ. ಆದ್ದರಿಂದ ಇದಕ್ಕೆ ಲಾಕ್ಡೌನ್ ಅಥವಾ ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಪರಿಹಾರ ಅಲ್ಲ ಅಂತ ನಾವು ಒತ್ತಿ ಹೇಳ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಪುತ್ತೂರು ಸಂಘದ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಭಗವಾನ್ ರೈ, ನೆಲ್ಯಾಡಿ ಸಂಘದ ಅಧ್ಯಕ್ಷ ರಫೀಕ್, ಪುತ್ತೂರು ಸಂಘದ ಮಾಜಿ ಅಧ್ಯಕ್ಷ ಪದ್ಮನಾಭ ಶೆಟ್ಟಿ ಉಪಸ್ಥಿತರಿದ್ದರು.